ಕರ್ನಾಟಕ ರಾಜ್ಯ ಭವಿಷ್ಯ ನಿಧಿ ಪಿಂಚಣಿದಾರರ ಸಂಘ ಉಳ್ಳಾಲ ವಲಯ ಸಮಿತಿ ತೊಕ್ಕೋಟು ಇಂದ ಮುತಾಲಿಕೆಡು ಪಿಂಚಣಿದಾರರ ಹಕ್ಕೊತ್ತಾಯ ಚಳವಳಿನು ತೊಕ್ಕೋಡು ಬಸ್ ನಿಲ್ದಾಣದ ಕೈತಲು ಅಂಗಾರೆ ಕಾಣೆ ನಡಪಾಯರು ಬ್ಯಾಂಕ್ಲೆಗೆ ಪೋದು ಪಿಂಚಣಿ ದೆತೊನರೆ ಅಸಮರ್ಥರಾದುಪ್ಪುನ ಪ್ರಾಯದಗ್ಲೆಗೆ ಇಲ್ಲಡೆ ಮುಟ್ಟಾವುನ ವ್ಯವಸ್ಥೆ ಮಲ್ಪೊಡು ಇಂಚ ಬೇತೆ ಬೇತೆ ಬೇಡಿಕೆಲೆಗೆ ಒತ್ತಾಯಿಸಾದು ಪ್ರತಿಭಟನೆ ನಡಪಾಯರು. ಅಖಿಲ ಭಾರತ ಬೇಡಿಕೆ ದಿನಾಚರಣೆಗೆ ಮೋಸದ ಪಿಂಚಣಿ ಬೇಡವೇ ಬೇಡ, ಮೋಸದ ಪಿಂಚಣಿ ಬೇಡವೇ ಬೇಡ. ಎಲ್ಲ ಪಿಂಚಣಿದಾರರಿಗೆ ಬದುಕುವ ಪಿಂಚಣಿಯನ್ನ, ಎಲ್ಲ ಪಿಂಚಣಿದಾರರಿಗೆ ಬದುಕುವ ಪಿಂಚಣಿಯನ್ನ ಪಿಂಚಣಿದಾರರ ಸಂಘಟನೆಗೆ ಜಯವಾಗಲಿ, ಪಿಂಚಣಿದಾರರ ಸಂಘಟನೆಗೆ ಜಯವಾಗಲಿ, ಪಿಂಚಣಿದಾರರ ಸಂಘಟನೆಗೆ ಜಯವಾಗಲಿ. ಅಖಿಲ ಭಾರತ ಪಿಂಚಣಿದಾರರ ಬೇಡಿಕೆ ದಿನಾಚರಣೆಗೆ, ಅಖಿಲ ಭಾರತ ಪಿಂಚಣಿದಾರರ ಬೇಡಿಕೆ ದಿನಾಚರಣೆಗೆ, ಇಪಿಎಫ್ನ ಮೋಸದ ಪಿಂಚಣಿಗೆ, ಮೋಸದ ಪಿಂಚಣಿಯನ್ನು, ಇಪಿಎಫ್ನ ಮೋಸದ ಪಿಂಚಣಿಯನ್ನು, ಇಪಿಎಫ್ನ ಮೋಸದ ಪಿಂಚಣಿಯನ್ನು, ಎಲ್ಲ ಪಿಂಚಣಿದಾರರಿಗೆ 3,000 ಕನಿಷ್ಠ ಪಿಂಚಣಿಯನ್ನು, ಎಲ್ಲ ಪಿಂಚಣಿದಾರರಿಗೆ ಕನಿಷ್ಠ 3,000 ಪಿಂಚಣಿಯನ್ನು. ಜಿಂದಾಬಾದ್, ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್, ಪಿಂಚಣಿದಾರರ ಸಂಘಟನೆಗೆ ಜಯವಾಗಲಿ. ಎಲ್ಲ ಪಿಂಚಣಿದಾರರ ಬದುಕುವ ಪಿಂಚಣಿಯನ್ನು, ಎಲ್ಲ ಪಿಂಚಣಿದಾರರಿಗೆ ಆರೋಗ್ಯ ವಿಮೆಯನ್ನು, ಎಲ್ಲ ಪಿಂಚಣಿದಾರರಿಗೆ ಆರೋಗ್ಯ ವಿಮೆಯನ್ನು. ಜಿಂದಾಬಾದ್. ಸಿಪಿಎಂ ಉಳ್ಳಾಲ ವಲಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಕೃಷ್ಣಪ್ಪ ಸಾಲ್ಯಾನ್ ಬೊಕ್ಕ ಸಿಐಟಿಯು ಮುಖಂಡರು ಕರ್ನಾಟಕ ರಾಜ್ಯ ಭವಿಷ್ಯ ನಿಧಿ ಪಿಂಚಣಿದಾರರ ಸಂಘ ಉಳ್ಳಾಲ ವಲಯ ಸಮಿತಿಯ ಉಪಾಧ್ಯಕ್ಷರು ಶ್ರೀ ಜಯಂತ್ ನಾಯ್ಕ್ ಪ್ರತಿಭಟನೆಯನ್ನು ಉದ್ದೇಶಿಸಾದ ಪಾತೆರೇರು. ಇನಿ ತುಂಬ ಪಾತೆರ ಪಂಡೆ ಪಿಂಚಣಿದಾರರ ಸ್ಥಿತಿ ಎಂಚೊಂಡು ಇಡೀ ನಮ್ಮೊಂಜಿ ಕೆಲವೊಂದು ಈ ಒಂಜಿ ನಮ್ಮನ್ನು ಆಡಳಿತ ಮಲ್ಪಂಚಿನ ಕೇಂದ್ರ ಸರ್ಕಾರ ಆಡು ರಾಜ್ಯ ಸರ್ಕಾರ ಆಡು ಅತ್ತನ ನಮ್ಮ ಮುಲ್ಪದ ಐಕ್ಯಾದ ಬೋತನಂಚಿನ ಜನಪ್ರತಿನಿಧಿನ ಕುಲಾಡು ಒಂಜಿ ಮನುಷ್ಯ ಬದುಕೋಡು ನಾಡ ಕನಿಷ್ಠ ಒಂಜಿ ತಿಂಗಳಿಗೂ ಹಾಗೆ ಒಂಜಿ ಪಡ್ತು ಮನಸ್ಸು ಮಲ್ತು ಬದುಕೋಡು ನಾಡಲ ಏತ್ ಬೋಡು ಪಣ್ಪನ ರೀತಿನ ಆಲೋಚನೆ ಮಲ್ಪಣಂಚಿನಲ ಒಂಜಿ ಶಕ್ತಿ ಜ್ಞಾನಂಚಿನ ನಮ್ಮ ರಾಜ್ಯ ದೇಶದ ಪ್ರತಿನಿಧಿಗಳು ಇನಿ ಅಕ್ಕಲ್ಲ MLA ನಕ್ಲೆಗೆ MP ನಕ್ಲೆಗೆ ಲೆಕ್ಕ ಮಾಡುವೇರು ಒಂಜಿ ವರ್ಷೋಡು ಅಕ್ಕಲ ಬರ್ಪಿನ ಬೋಪಿನ ಖರ್ಚೇತು ಬಕ್ಕ ಹೆಚ್ಚ ಬೆಲೆ ಏರಿಕೆ ಜಾಸ್ತಿ ಆದ 8% ಬೆಲೆ ಏರಿಕೆ ಹೆಚ್ಚಾದ ಅನುಗುಣವಾದ MP MLA ನಕ್ಲೆಗೆ ವರ್ಷೋಡು ವರ್ಷ ಅಕ್ಲೆ ಲಕ್ಷ ಕಟ್ಟೆ ಕಾಸು ತಿಕ್ಕಂಡಲ್ಲ ಅವು ಯಾವ ಜೀವ ಮಾಡ್ಕೋ ರೀತಿಡು ಒವ್ವೇ ಬೇಡಿಕೆ ಹೆಚ್ಚು ಅಂದ್ರೆ ಅಕ್ಕಲ್ಲ ದಿನತ್ತ ಬತ್ತೇನು ಲಕ್ಷ ಕಟ್ಟೆ ಹೆಚ್ಚು ಮಾಡ್ಕೊಳ್ಳೋ ಈ MP MLA ನಕ್ಲೆಗೆ ಒಂಜಿ ನಮ್ಮ ದೇಶಡು ನಮ್ಮ ರಾಜ್ಯಡು ಬದುಕೊಂಡು ಪುಣಂಚಿನ ಒಂಜಿ ಪ್ರಾಯದ ಅಕ್ಲೆಗೆ ಆ ರೀತಿ ಈ ಒಂಜಿ ವ್ಯವಸ್ಥೆ ಮಲ್ಕೊಂಡು ಪಡ್ಕೊಂಡಂಚಿನ ಆಲೋಚನೆಲ್ಲ ಇಚ್ಛಾನಂಚಿನ ನಮ್ಮ ಜನಪ್ರತಿನಿಧಿಗಳು ಬಂದುಲೆ నేను దాయన పోయింది అక్కడికి వస్తామంత పొరడాపుందు పంట ఓట్ల పొట్టులు బర్పేరు ఓటుకు పోవడం మాతా వ్యవస్థల మల్పేರೆ ಭಾಷೆ ಕೊಡ್ಪೇರು ಮಾತಲ ಮಲ್ಪೋದು ಪಣ್ಪೇರು ಓಟು ಕರೆದು ಪೊಯ್ದಿರದ ಪಕ್ಕ ಅಕ್ಲಿಗೆ ಕಾರ್ಮಿಕರ ಬಗ್ಗೆ ಅತ್ತಿಂದ ಪ್ರಾಯದ ವೃದ್ಧಾಪದ ಬಗ್ಗೆ ಬಹುಲ ಅಕ್ಲಿಗೆ ಯೋಚನೆ ಇಚ್ಚಿ ಅಕ್ಲಿಗೆ ಯೋಚನೆ ಪುಣಿ ನಮ್ಮ ದೇಶಡು ಹತ್ತಿರ ನಮ್ಮ ವಿದೇಶಡು ಏರು ಅತಿ ಶ್ರೀಮಂತಿ ಉಳ್ಳೇ ಏರು ಮಲಮಲ್ಲ ಯಾ ಕಾರ್ಪೊರೇಟ್ ಕಂಪನಿದಕ್ಕುಳ್ಳೇರು ಏರು ಬಹುರಾಷ್ಟ್ರ ಕಂಪನಿದಕ್ಕುಳ್ಳೇರು ಅಕ್ಲಿನ ರಕ್ಷಣೆ ಮಲ್ಪುಣಿ ಇಂಚ ಅಕ್ಲಿಗೆ ಆ ರೀತಿನ ಮಾತ್ರ ಸಹಾಯ ಮಲ್ಪುಣಿ ಅಕ್ಲಿಗೆ ಏತೆತ್ತು ಲೋನ್ ಕೊರ್ಪುಣಿ ಆ ಲೋನು ಸರ್ಕಾರಗೂ ಮತ್ತರಿಗೆ ಹೆಂಚಿನ ಮಾತ್ರ ಪ್ಲಾನ್ ಮಲ್ಪುಣಿ ಈ ರೀತಿನ ಮಲ್ತೊಂದು ಏನಂತಂದ್ರೆ ನಮ್ಮ ದೇಶದ ನಮ್ಮ ರಾಜ್ಯದ ಕಾರ್ಮಿಕರು ಅಥವಾ ರೈತರು ಅದರ ಪ್ರಯಾಸರು ಮುಕ್ಕಲ ಬಗ್ಗೆ ಹೂವೇ ಗೊಡವೆಜ್ಜಿ ಇನ್ನು ಪಿಂಚಣಿ 1,000 ಕನಿಷ್ಠ ಪಿಂಚಣಿ ಆಂಡು ಅವು ಹೆಚ್ಚಾಂಡು 2007 EPF ಮೋಸದ ಪಿಂಚಣಿ ಜಾರಿ ಮಾಡ್ಕೊಂಡು ಮೋಸದ ಪಿಂಚಣಿ ಬಂಡ ನಿಮಗೆ ಪುರ ಗೊತ್ತು ಪೆರಿಯಾರು ₹1 ಪಿಂಚಣಿ ಬರ್ಪುರಂಜಿನ ಒಂಜಿ
ಸ್ಕೀಮ್ ಸರ್ಟಿಫಿಕೇಟ್ ಇರ್ತದೆ, ₹4 ಬರ್ಪಂಜ ಸ್ಕೀಮ್ ಸರ್ಟಿಫಿಕೇಟ್ ಇರ್ತದೆ, ₹200 ಬರ್ಪಂಜ ಸ್ಕೀಮ್ ಸರ್ಟಿಫಿಕೇಟ್ ಉಂಟು, ₹400 ಬರ್ಪಣ ಉಂಟು. ಒಂದು 2023 ಪಿಂಚಣಿ EPF ಜಾರಿ ಮಾಡಿದ್ರೆ ಪಿಂಚಣಿ ಎಲ್ಲದಾನಿ ಕನಿಷ್ಠ ಪಿಂಚಣಿ ಹೆಚ್ಚಿ ಪಂಡದಾಂಡ ನಂಗೆ ಬರ್ಪಂಜ ಪಿಂಚಣಿ ಒಂದು ಅಪಗೊಂಡು ಮೋಸದ ಪಿಂಚಣಿ ಪಂಡ ಹೆಂಚಿನ ಪಿಂಚಣಿ ಪಂಡ ನಂಗೆ ಬದುಕರೆ ಕೊಡ್ಬಂಜ ಪಿಂಚಣಿ ನಂಗೆ ಬದುಕರೆ ಕೊಡ್ಬ ಪಿಂಚಣಿ ನಾಡ ಅವು ಏತು ಉಪ್ಪುಡು ಬಂದ್ರೆ ಪ್ರಶ್ನೆ ಏತ ನಂಗೆ ಬದುಕರೆ ಹಾಪುನು ಒಂದು ಅಪ್ಪೇನು ಮಗೆ ತೀಯರ್ ಸಾಧ್ಯತೆ ಅಜ್ಜಿ ಮಗಳು ತೂಪು ಜಾಗ ಮಗಳು ಕಣ್ಣಲ್ಲಿ ನಡವಪ್ಪಲ್ಲ ಅಪ್ಪ ಮಗಕ್ಕೆ ಜಬೋದು ಅರಿಪುನು ಮಗಕ್ಕೆ ತೀಯರ್ ಸಾಧ್ಯತೆ ಹಾಪುನು ಅಪ್ಪ ಬಂದಿನ ಪ್ರಶ್ನೆ ಹಾಪುನು ಅಪ್ಪ ಆ ಪಿಂಚಣಿ ಆ ಪುಂಜವ ಆ ಆಜವ ಬದುಕರೆ ಕೊಡ್ಬಂಜ ಪಿಂಚಣಿ ಆ ಬದುಕೆ ಒಟ್ಟಿಗೆ ತಿಂಗಳು ಬದುಕೆರೆ ಬೋರ್ಡು ನಾಡ ಏತು ಬೋರ್ಡು ಬಂದ್ಬಿಡಬೇಕು ನಮ್ಮ ಅಂದಾಜು ಏತು ಬೋರ್ಡು ಒಟ್ಟಿಗೆ ಬದುಕೆರೆ ನಿಖಿಲ ಅಂದಾಜು ಬಂದ್ಬಿಲೆ ಇನ್ನು 10 ವರ್ಷ ಪ್ರಾಯ ಕರೀನಾ ಪೂರ ಅಪ್ಪನ ಕೊಡು ಅಥವಾ 10 ವರ್ಷ ಕರೀನಾ ಪ್ರಾಯದಕ್ಕೂ ಮುಕ್ಕಳಿಗೆ ತಿಂಪುನ ಬಗ್ಗೆ ಮಾತ್ರ ತಂದ ತಿಂಪುನ ಬಗ್ಗೆ ವಿಷಯ ತಂದ ಅಕ್ಲೆ ಮರ್ದು ಕಾಸು ಎತ್ತು ಬೋಡು ಅದ್ರ ಆರೋಗ್ಯನು ಸರಿ ಮಂತ್ರ ಕಾಸು ಎತ್ತು ಬೋಡು ಇನ್ನು ಅವು ಪೂರ ಮಿಷಿನ್ ಪೂರ ಬರ್ನಾಥ ಅದಕ್ಕೆ ಗಂಟು ಬೇರೆ ಕಣ್ಣು ತೋಜನ ಪುನಃ ಹತ್ತನ ಬೇತೆ ಬೇತೆ ಆರೋಗ್ಯ ಸರಿಚಂದ ಪುನಃ ಕಾಯಿಲೆ ಪುರ ಉಪ್ಪಂದಿನ ಒಂಜಿ ಗೊತ್ತು ಅಪ್ಪ ಹಿಂದೆ ಖರ್ಚಿಗೆ ಎತ್ತುಕೊಂಡು ಬಂದ ಕಷ್ಟ ನಾನು ದಾಯಪ್ಪನ್ ಪೇಪಂಡ ಪಿಂಚಣಿ ಬಗ್ಗೆ ಬೇಡಿಕೆ ಇದೆ ಹೋರಾಟ ಬಂದಿನ ಭಾಗವಾದ ಕೇಂದ್ರ ಸರ್ಕಾರ ಪಿಂಚಣಿದಾರರಿಗೆ ಏತು ಪಿಂಚಣಿ ತಿಕ್ಕೊಡು ಪಂಡಿನ ಕೂಡ ಆಯೋಗವನ್ನು ರಚನೆ ಮಾಡ್ತದೆ. ಆಯೋಗ ಪಂಡ ಪಿಂಚಣಿದಾರರ ಬದುಕೆಂಚ ಪಿಂಚಣಿದಾರರು ಹೆಂಚ ಬದುಕೊಂಡಿಲ್ಲೇರು ಅಟ್ಲಾಗೆ ತಿಂಗಳು ಏತು ಪಿಂಚಣಿ ಕೊಡು ಪಂಡಿನ ಕೊಡು ಆಯೋಗ ಪರಿಶೀಲನೆ ಮಾಡ್ತದೆ. ವರದಿನ ಕೇಂದ್ರ ಸರ್ಕಾರ ಟೇಬಲ್ ದಕ್ಕದನು ಆ ಆಯೋಗ ಇಂಜಿನ ಬಂದ್ಬಿಡು ಆ ಆಯೋಗ ವರ್ಷಿಗೆ ಬದುಕೊಡುದಾಣ ಅಥವಾ ಒರಿಯಾಗಿ ಬದುಕೊಡುದಾಣ 5,000 7,000 ಮುಟ್ಟ ಪಿಂಚಣಿ ಕೊಡು ಪಂಡದು ಆಯೋಗ ರಿಪೋರ್ಟ್ ಬಂತದೆ. ಕೇಂದ್ರ ಸರ್ಕಾರ ಟೇಬಲ್ ದಕ್ಕದನು ಕೇಂದ್ರ ಸರ್ಕಾರ ಪರಿಶೀಲನೆ ಮಂತ್ರಿಜಿ ಬಂದಿನ ಪ್ರಶ್ನೆ. ಡಿವೈಎಫ್ಐ ಉಳ್ಳಾಲ ವಲಯ ಅಧ್ಯಕ್ಷರು ಅಶ್ರಫ್ ಕೇಸಿರೋಡ್ ಪಾತರೊಂದು ನಮಕೆ ಅರ್ಧ ಗಂಟೆ ದೊಮ್ಮುಡು ಒಂತೆರ ಆಪುಜಿ ಅಂಚಿನ ಪೊರ್ತುಡು ಪ್ರಾಯದಕ್ಲು ಬತ್ತದ ಮುಲ್ಪ ಉಂತುನ ಪರಿಸ್ಥಿತಿ ಉಂಡಾತನು. ಇಂದು ಸರ್ಕಾರಗೂ ಶೋಭೆ ಅತ್ತು ಜನಪ್ರತಿನಿಧಿ ನಕ್ಲೆಗ್ ವರಲ ಅತ್ತು ಇಂದೊಂಜಿ ರೀತಿಡು ನಿಕ್ಲೆಗ್ ಶಾಪ ಪಂಡ ತೆರಿಪಾಯಿರು. ಒತ್ತಾಯಿಸಿ ಪಿಂಚಣಿದಾರರ ದಿನಾಚರಣೆ ಅಂಗವಾಗಿ ನಾವು ಇವತ್ತು ಪ್ರತಿಭಟನಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ನಿಜವಾಗ್ಲೂ ನಮ್ಮ ಸಂಸ್ಕೃತಿಯಲ್ಲಿ ಹಿರಿಯರನ್ನು ಗೌರವಿಸಬೇಕಾದಂಥವು. ಸರ್ಕಾರಗಳು ಹೇಳುತ್ತೆ ಹಿರಿಯರನ್ನು ಗೌರವಿಸಿ ಅಂತ. ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ಎಲ್ಲ ಒಳ್ಳೆಯ ಕೆಲಸವನ್ನು ಮಾಡಬೇಕಾದಂಥ ನಾವು ಇವತ್ತು ಆ ಹಿರಿಯರನ್ನು ಇವತ್ತು ನಾವು ನೋಡಿರ್ಬೋದು, ನಮಗೆ ನಿಲ್ಲಕ್ಕಾಗ್ತಾ ಇಲ್ಲ ಅರ್ಧ ಗಂಟೆ ಈ ಬಿಸಿಲಲ್ಲಿ. ಅಂಥದ್ರಲ್ಲಿ ವಯೋವೃದ್ಧ ತಾಯಿಯಂದಿರು ತಂದೆಯಂದಿರು ಬಂದುಬಿಟ್ಟು ಇಲ್ಲಿ ನಿಲ್ಲುವಂಥ ಪರಿಸ್ಥಿತಿ. ನಿಜವಾಗ್ಲೂ ಇದು ಸರ್ಕಾರಕ್ಕೆ ಶೋಭೆ ಅಲ್ಲ, ಜನಪ್ರತಿನಿಧಿಗಳಿಗೆ ಹೊರವೂ ಅಲ್ಲ. ಇದು ಒಂದು ರೀತಿಯಲ್ಲಿ ನಿಮಗೆ ಶಾಪ. ನೀವು ಯಾರನ್ನ ಈ ದೇಶದಲ್ಲಿ ಗೌರವಿಸಬೇಕಾಗಿತ್ತು ಅವರನ್ನು ಇವತ್ತು ಬೀದಿಗಿಳಿಸಿ ಅವರ ನ್ಯಾಯಯುತ ಬೇಡಿಕೆಗಳಿಗೆ ಅವರು ಬೀದಿಯಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡು ಬೇಡಬೇಕಾದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದೀರಿ. ಯೌವನ ಕಾಲದಲ್ಲಿ ದುಡ್ದಂಥವ್ರು ಇವತ್ತು ತಮ್ಮ ಪಿಂಚಣಿಗೋಸ್ಕರ ಈ ಬೀದಿಯಲ್ಲಿ ಇಳಿದು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ. ನ್ಯಾಯಯುತವಾದ ಪಿಂಚಣಿ ಕೊಡ್ಲಿಕ್ಕೆ ನಿಮಗೆ ಆಗ್ತಾ ಇಲ್ಲ. ಬರುವಂಥ ಪಿಂಚಣಿ ಅವರ ಜೀವನಕ್ಕೆ ಸಾಕಾಗ್ತಾ ಇಲ್ಲ. ವಯಸ್ಕಾಲದಲ್ಲಿ ರೋಗಗಳು ಜಾಸ್ತಿ. ಆ ಸಮಯದಲ್ಲಿ ಅವರ ನೆರವಿಗೆ ಬರಬೇಕಾದಂಥ ಪಿಂಚಣಿ ಅವರ ಊಟಕ್ಕೆ ಸಾಕಾಗ್ತಾ ಇಲ್ಲ, ಅವ್ರಿಗೆ ತಿನ್ಲಿಕ್ಕೆ ಸಾಕಾಗ್ತಾ ಇಲ್ಲ, ಔಷಧಿ ಕೊಳ್ಳುವಂಥ ಪರಿಸ್ಥಿತಿ ಬೇರೆ ಬಿಡಿ. ಇನ್ನು ಪಿಂಚಣಿ ಕೊಡುವಲ್ಲಿ ನೀವು ನ್ಯಾಯಯುತವಾಗಿ ಪಿಂಚಣಿ ಕೊಡ್ತಾ ಇದ್ದೀರಾ, ಅದು ಕೊಡ್ತಾ ಇಲ್ಲ. ಈಗ ಹೇಳಿದ್ರು ಮಾತಾಡ್ದಂಥವ್ರು ಕೆಲವರಿಗೆ ₹1, ₹5, ₹19 ಪಿಂಚಣಿ ಬಂತು ಅಂತ. ಇದು ಯಾವ ನ್ಯಾಯ? ಇದ್ರ ವಿರುದ್ಧ ಧ್ವನಿ ಎತ್ತಲೇಬೇಕಾಗಿದೆ. ಏಕಾಂಗಿಯಾಗಿ ಧ್ವನಿ ಎತ್ತಲಿಕ್ಕೆ ಸಾಧ್ಯ ಇಲ್ಲ, ಸಂಘಟನೆ ಬೇಕು. ಸಂಘಟಿತರಾಗಿ ಧ್ವನಿ ಎತ್ತಿದ್ರೇನೆ ನಮ್ಮ ಬೇಡಿಕೆಗಳನ್ನ ಈ ಸರ್ಕಾರದ ಕಿವಿಗೆ ಬೀಳಿಸ್ಲಿಕ್ಕೆ ಕಷ್ಟ ಇದೆ. ಅಂಥದ್ರಲ್ಲಿ ನಾವು ಏಕಾಂಗಿಯಾಗಿ ಹೋರಾಟ ಮಾಡಿ ಈ ನಮ್ಮ ಬೇಡಿಕೆಗಳನ್ನ ಸರ್ಕಾರದ ಕಿವಿಗೆ ತಲುಪಿಸ್ಲಿಕ್ಕೆ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಇವತ್ತೇನು ಪಿಂಚಣಿದಾರರ ಸಂಘ ಇದೆ, ಈ ಒಂದು ಮಾಡ್ತಿರುವಂಥ ಕಾರ್ಯಕ್ರಮಗಳಿಗೆ ಇನ್ನೂ ಹೆಚ್ಚಿನ ಬೆಂಬಲ ಕೊಡಬೇಕಾಗಿತ್ತು. ಪಿಂಚಣಿದಾರರು ನ್ಯಾಯಯುತವಾದ ಬೇಡಿಕೆಗಳಿಗೆ ಬೇರೆ ಪಕ್ಷಗಳು ಇದರ ಪರವಾಗಿ ಮಾತಾಡ್ತಾ ಇಲ್ಲ, ಬೇರೆ ಸಂಘಟನೆಗಳು ಮಾತಾಡ್ತಾ ಇಲ್ಲ. ಚುನಾವಣೆ ಬರಬೇಕಾದ್ರೆ ಮಾತ್ರ ಬಂದು ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಫೋಟೋ ತೆಗೊಳ್ತಾರೆ. ಇವರು ಆಶೀರ್ವಾದ ಪಡ್ಕೊಂಡ್ವಿ ಅಂತಾರೆ, ಹಿರಿಯರ ಆಶೀರ್ವಾದದಿಂದ ನಾವು ಗೆದ್ದು ಬಂದ್ವಿ ಅಂತಾರೆ. ಆದರೆ ಅವರ ಬೇಡಿಕೆಗಳಿಗೆ ಅವರ ಪಿಂಚಣಿಗೆ ಸ್ಪಂದಿಸುವಂಥ ಕೆಲಸವನ್ನು ನೀವು ಮಾಡಬೇಡಿ, ಕೇವಲ ರಾಜಕೀಯವನ್ನು ಮಾತ್ರ ಮಾಡಿ ಅಂದರೆ ಅದು ನ್ಯಾಯವನ? ಇದ್ರ ವಿರುದ್ಧ ಧ್ವನಿ ಎತ್ತಲೇಬೇಕಾಗಿದೆ. ಪಿಂಚಣಿದಾರರ ಸಂಘದ ಜೊತೆ ಡಿವೈಎಫ್ಐ ಯಾವತ್ತೂ ನಿಲ್ತದೆ. ಪಿಂಚಣಿದಾರರ ಸಂಘ ಉಳ್ಳಾಲ ವಲಯ ಸಮಿತಿಯ ಅಧ್ಯಕ್ಷರು ಶ್ರೀ ಸುಂದರ್ ಕುಂಪಲ, ಜೊತೆ ಕಾರ್ಯದರ್ಶಿ ಬಾಬು ಪಿಲಾರ್, ಉಪಾಧ್ಯಕ್ಷರು ಪುಷ್ಪಾ ಪಿಲಾರ್,
ಕಟುಣ ಕಾರ್ಮಿಕರ ಸಂಘ ಉಳ್ಳಾಲ ವಲಯದ ಕೋಶಾಧಿಕಾರಿ ರೋಹಿದಾಸ್ ಭಟ್ನಗರ ಮುತಾಲಿಕೆಡಿತ್ತೇರು. ಕಾರ್ಯದರ್ಶಿ ವಿಲಾಸಿನಿ ತೊಕ್ಕೋಟು ಸಭೆ ಸ್ಟಾರಿಕೆ ಮಲ್ತೇರು. ಪಿಂಚಣಿದಾರರ ಸಂಘ ರಾಜ್ಯ ಸಮಿತಿ ಸದಸ್ಯರು ಪದ್ಮಾವತಿ ಶೆಟ್ಟಿ ಸೊಲ್ಮೆ ಸಂದಾಯರು.